ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ವತಿಯಿಂದ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ನಗರದ ಪಂಪೆಲ್ನ ಇಂಡಿಯಾನಾ ಆಸ್ಪತ್ರೆಯ ಬಳಿಯ ಒನಿಕ್ಸ್ ಬಿಲ್ಡಿಂಗ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ನಗರದ ಪಂಪೆಲ್ನ ಇಂಡಿಯಾನಾ ಆಸ್ಪತ್ರೆಯ ಬಳಿ ಒನಿಕ್ಸ್ ಬಿಲ್ಡಿಂಗ್ ಸಭಾಂಗಣದಲ್ಲಿರುವ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ಸಭಾಂಗಣದಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರು ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಲಸಿಕೆ ನಡೆಯುತ್ತಿದೆ. ಕೋವಿಡ್ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನ ಆಗಬೇಕು ಎಂದು ಹೇಳಿದರು. ಸರ್ಕಾರದ ಕಡೆಯಿಂದ ಹಂತ ಹಂತವಾಗಿ ಮತ್ತು ಮೊದಲನೇದಾಗಿ 45 ವರ್ಷಕ್ಕೆ ಮೇಲ್ಪಟ್ಟಂತಹ ನಾಗರಿಕರಿಗೆ ಕೊಡುವಂತಹ ಕಾರ್ಯ, ಅದರ ಜೊತೆಗೆ ಬಹಳ ಪ್ರಾಮುಖ್ಯವಾಗಿ ಏನು ಫ್ರಂಟ್ಲೈನ್ ವರ್ಕರ್ಸ್ ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಇವರನ್ನೆಲ್ಲರನ್ನು ಕೂಡ ಆದ್ಯತೆಯ ಮೇರೆಗೆ ಒಂದು ಹಂತದಲ್ಲಿ ಈಗಾಗಲೇ 2 ಡೋಸಿನ ಲಸಿಕೆಯನ್ನು ನೀಡುವಂತಹ ಒಂದು ಮಹತ್ತರವಾದ ಕಾರ್ಯ ನಡೆದಿದೆ. ಅದರ ನಂತರ ಈಗಾಗಲೇ ಸರ್ಕಾರ ಆದ್ಯತೆಯ ಗುಂಪಲ್ಲಿ ಕೆಲವೊಂದು ಸಾರ್ವಜನಿಕ ಸೇವೆಯನ್ನು ನೀಡುವಂತಹ ಒಂದು ಸಾರ್ವಜನಿಕ ಸೇವೆಯ ರಂಗದಲ್ಲಿ ಕೆಲಸ ಮಾಡುವಂತಹ ನಾಗರಿಕರಿಗೆ ಒಂದು ಲಸಿಕೆಯನ್ನು ಕೊಡುವಂತಹ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ಒಂದಷ್ಟು ಆದ್ಯತೆಯ ಗುಂಪುಗಳನ್ನು ಬೇರೆ ಬೇರೆ ವೃತ್ತಿಯನ್ನು ನಡೆಸುತ್ತಿರುವಂತಹ ಗುಂಪುಗಳಿಗೂ ಕೂಡ ಅದನ್ನು ಕೂಡ ಹಂತ ಹಂತವಾಗಿ ಆದ್ಯತೆಯಲ್ಲಿ ತಗೊಳ್ಬೇಕೆನ್ನುವ ನಿಟ್ಟಿನಲ್ಲಿ ಈ ಲಸಿಕೆಯ ಕಾರ್ಯಕ್ರಮವನ್ನು ಆ ಆದ್ಯತೆಯ ಗುಂಪಿನ ನೇತೃತ್ವವನ್ನು ವಹಿಸುವಂತಹ ಕೆಲವೊಂದು ಸಂಘ ಸಂಸ್ಥೆಗಳಿರಬಹುದು. ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ಅದ್ಭುತವಾಗಿ ಕಚೇರಿಯನ್ನ ಆರಂಭಿಸಿ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ಜಿಲ್ಲೆಯ ಎಲ್ಲಾ ಕ್ಯಾಟರಿಂಗ್ ಮಾಲಕರು ಒಗ್ಗಟ್ಟಿನ ಮೂಲಕ ಲಸಿಕೆಯನ್ನ ನಡೆಸಿರುವುದು ರಾಜ್ಯಕ್ಕೆ ಮಾದರಿಯಾದ ಕೆಲಸ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಅಭೂತಪೂರ್ವವಾದ ತಮ್ಮ ಕಚೇರಿಯನ್ನು ತಾವು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 10 ಜನರ ಕೈ ಸೇರಿದಾಗ ಎಲ್ಲವೂ ಕೂಡ ಅತ್ಯಂತ ಯಶಸ್ವಿ ಆಗ್ತದೆ. ಅದು ಕೂಡ ಸೋಲಲಿಕ್ಕೆ ಸಾಧ್ಯವಿಲ್ಲ. ಸೊ ನೀವೆಲ್ಲ ಇಡೀ ಜಿಲ್ಲೆಯವರು ಕೈ ಜೋಡಿಸಿಕೊಂಡು ಒಂದು ಕುಟುಂಬದ ಥರ ತಮ್ಮ ಕೆಲಸ ನಿರ್ವಹಿಸಿದ್ದು ಇಡೀ ದೇಶಕ್ಕೆ ಕೊಟ್ಟೊಂದು ದೊಡ್ಡ ಒಂದು ಸಂದೇಶ ಅಂತ ಹೇಳಿ ಅದಕ್ಕೆ ನಾವು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬೇರೆ ಬೇರೆ ಆಹ್ವಾನಿಸಿದ ಸಂದರ್ಭದಲ್ಲಿ ಉದ್ಘಾಟನೆ ಆಹ್ವಾನಿಸಿದ ಬರಲಿಕ್ಕೆ ಅವತ್ತು ಆಗಲಿಲ್ಲ. ಬಹುಶಃ ಇವತ್ತು ದೇವರೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಜೊತೆ ಇರಲಿಕ್ಕೆ. ನಾನು ಬಹುಶಃ ನಿಮ್ಮ ಅಸೋಸಿಯೇಷನ್ ಎಲ್ಲ ಈ ಒಂದು ಲಸಿಕಾ ಅಭಿಯಾನ ಪ್ರಾರಂಭ ಮಾಡಿದಂತಹ ನಿಮ್ಮ ಎಲ್ಲ ಅಧ್ಯಕ್ಷ ಸದಸ್ಯರನ್ನು ಅದಕ್ಕೆ ಸಹಕಾರ ಪ್ರತಿಯೊಂದು ಸಂಘ ಸಂಸ್ಥೆಯರನ್ನು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಸಾಮಾಜಿಕವಾದ ತಮ್ಮ ವ್ಯಾಪಾರದ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆ ಜೊತೆಯಲ್ಲಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮ ಒಂದು ಅಭೂತಪೂರ್ವ ಮತ್ತು ಅತ್ಯಂತ ಒಂದು ಮಾದರಿಯ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ರಾಜಗೋಪಾಲ್ ರೈ ಅವರು ಮಾತನಾಡಿ, ಕಾರ್ಮಿಕರಿಗೆ ಲಸಿಕೆ ನೀಡುತ್ತಿರುವುದು ಉತ್ತಮ ಕೆಲಸ. ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಕ್ರಮ ನಡೆಯಲಿ ಎಂದು ಶುಭ ಹಾರೈಸಿದರು. ಮುಂದೆ 2 ಸಲ ಹೋಟೆಲ್ ಮಾಲಕರ ಸಂಘದ ವತಿಯಿಂದ ಸಾಗಿತ್ತು, ಆದ್ದರಿಂದ ಅದೇ ಬರ್ತದೆ. ಈ ಸಲ ನಮ್ಮ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ವತಿಯಿಂದ ನಮ್ಮ ಎಲ್ಲ ಕಾರ್ಮಿಕರಿಗೆ, ನಮ್ಮೊಟ್ಟಿಗೆ ನಮ್ಮ ಸಹಪಾಠಿಗಳಿಗೆ ಎಲ್ಲರಿಗೂ ಒಂದು ವ್ಯಾಕ್ಸಿನೇಷನ್, ಅಂದರೆ ಎಷ್ಟೋ ಜನಕ್ಕೆ ಎಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಇಂಜೆಕ್ಷನ್ ತಗೊಳ್ಬೇಕಂತ ಹೇಳುವಂಥ ಮಾಹಿತಿ ಕಷ್ಟ ಆಗ್ತದೆ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇಲ್ಲಿ ಬರುವವರು ಕೂಡ ಯಾವ ಹೆದರಿಕೆಯನ್ನು ಇಟ್ಟುಕೊಳ್ಳುವ ಬರುವ ಅಗತ್ಯವಿಲ್ಲ. ಕೊರೋನಾ ಇರಲಿ, ಇಲ್ಲ ಇದ್ರೆ ನಮಗೆ ಕೊಡುವಂಥ ಇಂಜೆಕ್ಷನ್ ಇರಲಿ, ನಾವು ಸಂತೋಷದಿಂದ ಸ್ವೀಕರಿಸುವ ಎನ್ನುವ ಒಂದು ನೆಲೆಯಲ್ಲಿ ನಮ್ಮ ಕ್ಯಾಟರಿಂಗ್ ಅಸೋಸಿಯೇಷನ್ ಅವರು ಇವತ್ತು ಮಾಡಿದ್ದಾರೆ. ಇದು ಬಹಳ ಒಂದು ಸಂತೋಷದ ವಿಚಾರ. ಪ್ರಪ್ರಥಮವಾಗಿ ನಮ್ಮ ಕ್ಯಾಟರಿಂಗ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೀವನ ಸ್ಪಷ್ಟತೆ ಇಲ್ಲದ ಒಂದು ಹಾದಿಯಲ್ಲಿದೆ. ನಾಳೆ ಏನಾಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ರೀತಿಯಲ್ಲಿದ್ದೇವೆ. ಇಂತಹ ಒಂದು ಸ್ಪಷ್ಟತೆ ಅಂದರೆ ಆ ಒಂದು ಭೂಮಿಯೂ ಅದ್ವಿ, ಚಂದ್ರನೂ ಅದ್ವಿ, ಸೂರ್ಯನೂ ಅದ್ವಿ, ನೀರು ಅದ್ವಿ. ಆದರೆ ಇವತ್ತು ಹುಟ್ಟುವಂಥ ಬೆಳಕಿರ್ಬೋದು, ಹರಿಯುವಂಥ ನೀರು ಇರ್ಬೋದು, ಇಲ್ಲದ್ರೆ ಬೆಳಕಿರ್ಬೋದು, ಎಲ್ಲದೂ ಕೂಡ ಹೊಸತನವನ್ನು ಪಡಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ಅನೀಸ್ ಅವರು ಗಣ್ಯರನ್ನ ಸ್ವಾಗತಿಸಿದರು. ಈ ವೇಳೆ ಕಾರ್ಪೊರೇಷನ್ ಹೆಲ್ತ್ ಚೇರ್ಮನ್ ಸಂದೀಪ್ ಗರೋಡಿ, ಕ್ಯಾಟರಿಂಗ್ ಮಾಲಕರ ಸಂಘದ ಗೌರವಾಧ್ಯಕ್ಷರಾದ ಸುಧಾಕರ್ ಕಾಮತ್, ಮೊಹಮ್ಮದ್ ಇಕ್ಬಾಲ್, ವೇಬಲ್ ಇಸ್ರಾಡೋ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.